ದರೆಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರು ಅನಾರೋಗ್ಯ ಹೊಂದಿದಾಗ ಚಿಕಿತ್ಸೆ ಪಡೆಯಲೆಂದು ಹಲವು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಪ್ರಥಮ ಚಿಕಿತ್ಸಾ ಕೇಂದ್ರವು ವೈದ್ಯರಿಲ್ಲದೆ ಅನಾಥವಾಗಿದ್ದು ಜನರು ಅನಾರೋಗ್ಯ ಹೊಂದಿದಾಗ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಈ ಪ್ರಥಮ ಚಿಕಿತ್ಸಾ ಕೇಂದ್ರವನ್ನು ರಿಪೇರಿ ಮಾಡುವಂತಹ ಕೆಲಸಗಳು ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿ ಊರಿನ ಜನರು ಈ ಬಾರಿ ವೈದ್ಯರು ಬರುತ್ತಾರೋ ಎನ್ನುವಂತೆ ಕಾದು ಕುಳಿತುಕೊಂಡಿರುತ್ತಾರೆ. ಆದರೆ ಪ್ರಯೋಜನವಾಗುತ್ತಿಲ್ಲ. ತಾಲೂಕಿನ ಹಳ್ಳಿ ಪ್ರದೇಶವಾಗಿರುವ ದರೆಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರು ಜೀವನೋಪಾಯಕ್ಕಾಗಿ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. 80% ಮಂದಿ ಹೈನುಗಾರಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಸುಮಾರು 600 ಲೀಟರ್ನಷ್ಟು ಹಾಲು ಉತ್ಪಾದನೆಯಾಗುತ್ತಿದೆ. ಆದರೆ ಇಲ್ಲಿ ಪಶು ಚಿಕಿತ್ಸಾಲಯದ ಕೊರತೆ ಇರುವುದರಿಂದ ಪಶುಗಳು ಅನಾರೋಗ್ಯ ಹೊಂದಿದಾಗ ದೂರದ ಪಂಚಾಯತ್ ವ್ಯಾಪ್ತಿಯ ವೈದ್ಯರನ್ನ ಕರೆದುಕೊಂಡು ಬಂದು ಚಿಕಿತ್ಸೆ ನೀಡುವಂತಹ ಪರಿಸ್ಥಿತಿ ಇದೆ. ದರೆಗುಡ್ಡೆ ಹಳ್ಳಿ ಪ್ರದೇಶವಾಗಿದ್ದರಿಂದ ಇಲ್ಲಿನ ಹೆಚ್ಚಿನ ಜನರು ಹೈನುಗಾರಿಕೆಯಲ್ಲಿ ನಿರತರಾಗಿದ್ದಾರೆ. ಇಲ್ಲಿ ದಿನನಿತ್ಯಕ್ಕೆ 900 ಲೀಟರ್ನಷ್ಟು ಹಾಲು ಸರಬರಾಜಾಗ್ತಾ ಇದೆ. ಹಾಗಾಗಿ ಪಶು ಚಿಕಿತ್ಸಾಲಯ ಕೇಂದ್ರವೊಂದು ಆದಷ್ಟು ಬೇಗನೆ ನಮಗೆ ಬೇಕಾಗಿದೆ. ಇದರ ಬಗ್ಗೆ ಮೊದಲೇ ಮನವರಿಕೆ ಮಾಡಲಾಗಿದೆ. ಆದರೆ ಇನ್ನೊಮ್ಮೆ ಶಾಸಕರ ಮತ್ತು ನಮ್ಮ ಸದಸ್ಯರ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಯಾವುದೇ ವೈದ್ಯರನ್ನು ಅಥವಾ ನರ್ಸ್ಗಳನ್ನು ನೇಮಕವನ್ನು ಇಲ್ಲಿವರೆಗೂ ಮಾಡಲಿಲ್ಲ. ಹಾಗಾಗಿ ಅದು ನೆನೆಗುಂದಿಗೆ ಬಿದ್ದಿದೆ. ಅದು ಕೂಡ ಮತ್ತೆ ಆರಂಭ ಆಗಿ ಜನರ ಈ ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಉಪಯೋಗವಾಗುವಂತಹ ವ್ಯವಸ್ಥೆ ಆಗಬೇಕಾಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ RTC ಇನ್ನೂ ಕೂಡ ಆಗಲಿಲ್ಲ. ಜೊತೆಗೆ ದರೆಗುಡ್ಡೆ ಹಿತ್ತಿಲು ರಸ್ತೆ ಡಾಮರೀಕರಣ ಅಥವಾ ಕಾಂಕ್ರೀಟ್ಕರಣ ಇನ್ನು ಆಗಬೇಕಾಗಿದೆ. ದರೆಗುಡ್ಡೆ ನರಂಗಟ್ಟ ರಸ್ತೆ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಹಲವಾರು ಬೇಡಿಕೆಗಳು ಈ ದರೆಗುಡ್ಡೆ ಗ್ರಾಮದಲ್ಲಿದೆ. ಜೊತೆಗೆ ಹೈನುಗಾರಿಕೆಯೇ ಪ್ರಧಾನವಾಗಿರುವ ಕೃಷಿಯೇ ಪ್ರಧಾನವಾಗಿರುವಂತಹ ದರೆಗುಡ್ಡೆಯಲ್ಲಿ ಬಹುತೇಕ ಜನರು ಹೈನುಗಾರಿಕೆ ಮುಖಾಂತರ ದರೆಗುಡ್ಡೆಯಿಂದ ಹಾಲು ಉತ್ಪಾದನೆಯನ್ನು ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದನಕ್ಕೆ ಅನಾರೋಗ್ಯ ಸಂಬಂಧಪಟ್ಟ ಹಾಗೆ ಮೂಡುಬಿದ್ರೆ ಅಥವಾ ಬೆಳುವೆ ಅಥವಾ ಮೂಡುಮಾರನಾಡು ವೈದ್ಯರನ್ನು ಸಂಪರ್ಕಿಸಬೇಕಾದಂತಹ ಒಂದು ದುರಂತ ಇಲ್ಲಿಯವರು. ಹಾಗಾಗಿ ಇಲ್ಲಿಗೆ ಸಂಬಂಧಪಟ್ಟಂತೆ ತುಂಬ ಹಿಂದಿನಿಂದಲೂ ಇಲ್ಲಿ ಬೇಡಿಕೆ ಇತ್ತು. ನರಂಗುಟ್ಟು ಎಂಬಲ್ಲಿ ಕಳೆದ 5 ವರ್ಷದ ಹಿಂದೆ ಸ್ಮಶಾನದ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದೆ. ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಳ್ಳದಿರುವುದರಿಂದ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರಾದರೂ ಸಾವನ್ನಪ್ಪಿದಾಗ ನಿರ್ಮಾಣ ಹಂತದಲ್ಲಿರುವ ಸ್ಮಶಾನದ ಬಳಿಯಲ್ಲಿರುವ ಬಯಲು ಪ್ರದೇಶದಲ್ಲಿ ದಫನ ಮಾಡುವಂತಹ ಕಾರ್ಯಗಳು ನಡೆಯುತ್ತಿದೆ. ನರಗುಂಟು ರಸ್ತೆಯು ಮಣ್ಣಿನ ರಸ್ತೆಯನ್ನ ಹೊಂದಿದ್ದು, ಮಳೆಗಾಲದಲ್ಲಿ ಈ ರಸ್ತೆಯು ಹೊಂಡ ಗುಂಡಿಗಳೊಂದಿಗೆ ತುಂಬಿಕೊಂಡಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಹೀಗೆ ಹಲವು ರೀತಿಯ ಮೂಲಭೂತ ಸೌಕರ್ಯಗಳು ಇನ್ನೂ ಕೂಡ ಜನರಿಗೆ ತಲುಪುವಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಉಳಿದಿದೆ ಎಂದರೆ ತಪ್ಪಾಗಲಾರದು. ಗ್ರಾಮ ಪಂಚಾಯಿತಿ ಕಟ್ಟಡ ಮತ್ತು ಪ್ರಾಥಮಿಕ ಶಾಲೆಯ ಕಟ್ಟಡ ಗೋಮಾಳ ಪ್ರದೇಶದಲ್ಲಿ ಇರುವುದರಿಂದ ಈವರೆಗೆ ಇದಕ್ಕೆ RTC ಆಗಲಿಲ್ಲ. ಆದರೆ ಕಾಲಮ್ 11ರಲ್ಲಿ ಇದರ ಪಂಚಾಯಿತಿ ಕಟ್ಟಡ ಮತ್ತು ಶಾಲೆ ನಮೂದಾಗಿದೆ. ಇದಕ್ಕೆ ನಾವು RTCಗಾಗಿ ನಾವು ಇಲಾಖೆಗೆ ಕಳಿಸಿದ್ದೇವೆ. ಪರಿಶೀಲನೆ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಬರಬಹುದು. ನಾನು 2015ರಿಂದ 20ನೇ ಇಸುವಿವರೆಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದಾಗ ಸಂದರ್ಭದಲ್ಲಿ ಇದಕ್ಕೆ ನಮ್ಮ ಅನುದಾನ ಇಟ್ಟು ಸ್ವಲ್ಪ ಇದಕ್ಕೆ ಭೂಮಿಯನ್ನು ಸಮತಟ್ಟು ಮಾಡುವುದು ಹಾಗೂ ಇದಕ್ಕೆ ಬೇಕಾದಂಥ ಕೆಲವು ಅನುದಾನವನ್ನು ಇಟ್ಟು ಕೆಲಸವನ್ನು ಮಾಡಿದ್ದೇವೆ. ಅನಂತರ ಅನುದಾನದ ಕೊರತೆ ಮತ್ತು ಪಂಚಾಯಿತಿಯಿಂದ ಬರುವಂಥ ಅನುದಾನ ಈ ಎಲ್ಲ ಕೆಲಸಗಳಿಗೆ ಸಾಕಾಗುವುದಿಲ್ಲ. ಆ ಉದ್ದೇಶದಿಂದ ಈಗ ಪಂಚಾಯಿತಿ ಉದ್ಯೋಗ ಖಾತ್ರಿ ಮುಖಾಂತರ ಈ ಒಂದು ಫಿಲ್ಲರ್ ರೈಸ್ ಮಾಡಿ ಮೇಲ್ಛಾವಣಿಯನ್ನು ಮಾಡುವಂಥ ಕೆಲಸ ಮಾಡಿದೆ. ಇನ್ನು ಮುಂದೆ ಇದಕ್ಕೆ ಬೇಕಾದಂಥ ಹೆಣ ಸುಡುವಂಥ ಅಥವಾ ಶವ ಸುಡುವಂಥ ಸ್ಟ್ರಕ್ಚರ್ ಏನು ಬೇಕಾ ಅದೆಲ್ಲ ವ್ಯವಸ್ಥೆ ಆಗಬೇಕಿದೆ. ಮತ್ತು ಶೌಚಾಲಯ ಆಗಬೇಕಿದೆ, ರೆಸ್ಟ್ ರೂಮ್ ಆಗಬೇಕಿದೆ, ನೀರಿನ ವ್ಯವಸ್ಥೆ ಆಗಬೇಕಿದೆ, ಇದೆಲ್ಲ ಆಗಬೇಕಿದೆ. ಮತ್ತು ಮುಂದಕ್ಕೆ ಹೋಗಿ ದರೆಗುಡ್ಡೆಯಲ್ಲಿ ನೀರಿನ ಸೌಲಭ್ಯಕ್ಕಾಗಿ ಬಹುತೇಕ ಕೆರೆಗಳಿದೆ. ಒಂದು ವಾಲ್ಪಾಡಿ ದರೆಗುಡ್ಡೆ ಗಡಿಭಾಗದಲ್ಲಿರುವಂಥ ಎಂದ್ರಟ್ಟೆ ಕೆರೆ ಇರ್ಬೋದು, ಕೆಂಚರಟ್ಟ ಕೆರೆ ಇರ್ಬೋದು, ಅಥವಾ ಇಲ್ಲಿಯೇ ನಮ್ಮ ನರಂಗಟ್ಟ ಕೆರೆ ಇರ್ಬೋದು. ಈ ಕೆರೆಗಳನ್ನು ಸರಿಯಾದ ಅನುದಾನವನ್ನು ಬಳಕೆ ಮಾಡಿಕೊಂಡು ನಾವು ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗ್ಲೂ 3 ಗ್ರಾಮಕ್ಕೂ ಬೇಕಾದಷ್ಟು ನೀರನ್ನು ಪೂರೈಕೆ ಮಾಡುವಂತಹ ವ್ಯವಸ್ಥೆ ಅದರಲ್ಲಿ ಸಿಗಬಹುದು. ಕಳೆದ ಕೆಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇಲ್ಲಿನ ಪ್ರಾಥಮಿಕ ಶಾಲೆ ಮತ್ತು ಗ್ರಾಮ ಪಂಚಾಯತ್ ಕಟ್ಟಡದ ನಿವೇಶನದ ಹೆಸರಿನಲ್ಲಿ ಇನ್ನೂ ಕೂಡ RTC ಆಗದಿರುವುದು ಖೇದಕರ. ದರೆಗುಡ್ಡೆಯಲ್ಲಿರುವ ನರಂಗುಟ್ಟು ಕೆರೆ ಮತ್ತು ಪಣಪಿಲ ಹಿತ್ತಿಲು ರಸ್ತೆಯ ಕೆಂಚರಟ್ಟ ಕೆರೆಗಳು ಅಭಿವೃದ್ಧಿಯಾದರೆ ಜನರಿಗೆ ನೀರು
ನೀರು ನಿತ್ಯ ಸಿಗಬಹುದು. ಹಿತ್ತಿಲು, ವಿಠಲ್ ದೇವಸ್ಥಾನ ರಸ್ತೆ, ನರಗುಂಟು ರಸ್ತೆ ಅಭಿವೃದ್ಧಿಯಾಗಬೇಕಾಗಿದೆ. ಸರ್ಕಾರಿ ಪ್ರೌಢಶಾಲೆ ಮತ್ತು ಹಾಸ್ಟೆಲ್ ಇರುವ ಇಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆಯಾಗಬೇಕು. ಹೈನುಗಾರರಿಗೆ ತೊಂದರೆಯಾಗದಂತೆ ಪಶು ವೈದ್ಯಕೀಯ ಕೇಂದ್ರ ಹಾಗೂ ವೈದ್ಯರು, ಸುಸಜ್ಜಿತ ಪ್ರಥಮ ಚಿಕಿತ್ಸಾ ಕೇಂದ್ರ ಮತ್ತು ವೈದ್ಯರು ಬೇಕೆನ್ನುವ ಬೇಡಿಕೆ ಈ ಊರಿನ ಜನರದ್ದಾಗಿದೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.